ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಮತ್ತು ಎಜೆ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಸಹಯೋಗದೊಂದಿಗೆ ಸೇವ್ ಸಾಯಿಲ್ ಸಂಸ್ಥೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವು ಎಜೆ ಎಚ್ಆರ್ಸಿ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಧರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆ ಎಲ್ಲರ ಕರ್ತವ್ಯ, ಪ್ರತಿಯೊಬ್ಬರೂ ಗಿಡ ನೆಟ್ಟು ಪೋಷಿಸಬೇಕು ಎಂದು ಹೇಳಿದರು. ಈ ಗಂಧದ ಮರ ಒಂದು ಪೀಸ್ ನಿಮಗೆ ಒಳ್ಳೆ ಗುಡ್ ಕ್ವಾಲಿಟಿ ಗಂಧಕ್ಕೆ 19,500 ರೂಪಾಯಿ ಕೆಜಿಗೆ ಇವತ್ತು ಮಾರ್ಕೆಟ್. ನೀವೇನಾದ್ರೂ ನಿಮ್ಮ ಮನೆಯಲ್ಲಿ ಏನಾದ್ರು ಮೆಡಿಸಿನ್ ಓದಬೇಕು, ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಎಲ್ಲರೂ ಮನೆಯಲ್ಲಿ ನಾವು ಯೂಸ್ ಮಾಡ್ತಿರೋ ಗಂಧ ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾದಿಂದ ಆಮದು ಮಾಡ್ಕೊಳ್ಳುವಂಥದ್ದು. ಅಕೇಶಿಯಾ ಮಧ್ಯೆ ಆಕೆ ಆಸ್ಟ್ರೇಲಿಯಾ ಖಂಡದಲ್ಲಿ ಗಂಧ ಬೆಳೀತಾರೆ. ನಮ್ದು ಹಾಡು ಮಾತ್ರ ನಾವು ಮಾಡುವ ನುಡಿಯೇ ಗಂಧದ ಗುಡಿ, ಶ್ರೀಗಂಧದ ಗುಡಿ ಅಷ್ಟೇ ಆಗಿದೆ. ಪರಿಸ್ಥಿತಿಯಾಗಿ ನಾವೇ ಮಾಡ್ಕೊಳ್ಬೇಕು. ಒಂದು ಸರ್ಕಾರ ರಿಸ್ಟ್ರಿಕ್ಷನ್ ಮಾಡ್ತು ಮತ್ತೆ ನೆಗೆಟಿವ್ ಥಿಂಕಿಂಗ್. ನಾವು ಹಾಗಾದ್ರೆ ಈಗ ನಾವು ಯೂಸ್ ಮಾಡ್ತಿರೋ ಹಣ್ಣು ಇರ್ಬೋದು, ನಾವು ಯೂಸ್ ಮಾಡ್ತಿರುವಂಥ ಗಂಧ ಇರ್ಬೋದು, ದೇವಸ್ಥಾನಕ್ಕೆ ಹೋದಾಗ ಅಥವಾ ನಾವು ಈ ಅಗರಬತ್ತಿಯ ಗಂಧ ಯೂಸ್ ಮಾಡ್ತಾರೆ, ಗಂಧದ ಆಯಿಲ್ ಯೂಸ್ ಮಾಡ್ತಾರೆ, ಅಗರಬತ್ತಿ ಇರ್ಬೋದು. ಅದೆಲ್ಲ ಹಾಗಾದ್ರೆ ನಾವು ನೆಟ್ಟು ಬೆಳೆಸಿದ್ದೆ, ನಮ್ಗೆ ಹಿರಿಯರು ಮಾಡಿದ್ದವು. ಹಿರಿಯರು ಮಾಡೋದು ಉಳಿಸು ಅಂದ್ರೆ ನಾವೆಲ್ಲ ನೆಗೆಟಿವ್ ಥಿಂಕಿಂಗ್ ಬಿಟ್ಟು ನಾವು ನೆಡೋಣ ಒಂದು ಗಂಧಗಳ. 20 ವರ್ಷ ನೋಡಿ, ನಮ್ಮ ಮನೆಯಲ್ಲಿ ಆಡಿ ಇದೆ, ನಮ್ಮ ಮನೆಯಲ್ಲಿ ಸೋನಿ ಹೋಮ್ ಥಿಯೇಟರ್ ಇದೆ, ನಮ್ಮ ಮನೆಯಲ್ಲಿ ಅದಕ್ಕೆ ಹೆಮ್ಮೆ ಹೇಳ್ಕೊಡು. ನನ್ನ ಮನೆಯಲ್ಲಿ ಒಂದು ಗಂಧದ ಗಿಡ ಇದೆ ಅಂತ ಹೆಮ್ಮೆ ಹೇಳ್ಕೊಳಕ್ಕೆ ಯಾಕಾಗುದಿಲ್ಲ ನಮಗೆ. ಅನಂತರ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ದೀಪಕ್ ಭಟ್ ಅವರು ಮಣ್ಣು ಉಳಿಸಿ ಹಿಂದೆ ಕಣಕ್ಕೆ ಎಂಬುದರ ಬಗ್ಗೆ ವಿಶೇಷ ಮಾಹಿತಿಯನ್ನ ನೀಡಿದ್ರು. And tweet about soil. Now that you know that we have a problem, now that you know that you can be a part of the solution, what will this hashtag do? It will reach out and it will show that we as people, we as citizens of India want this policy. A government will bring in a policy only and only if the citizens are interested. So if you're not interested, why would government do anything? Yes? So I request all of you to join the movement. You can also log into savesoil.org and read about soil. And as and when you have time, there's a series called Kiss the Ground, which was in 2020. So if you all think that Save Soil movement began 100 days ago or 78 days ago, no. It started in much before 2020. And there are papers, there are theses written about soil, how the soil is degrading. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಜೆ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರು ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯಾಧಿಕಾರಿಗಳ ವಿಶೇಷ ಮುತುವರ್ಜಿಯಿಂದ ಪರಿಸರ ಹಸಿರಾಗಿ ಕಾಣಿಸುತ್ತಿದೆ. ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆ ಮಾಡಬೇಕು ಎಂದು ಹೇಳಿದರು. ನಮ್ಮ ಋಷಿಕೇಶ್ ಅಥವಾ ನಮ್ಮ ಲಡಾಖ್ ಏರಿಯಾದಲ್ಲಿ ನೋಡ್ಲಿಕ್ಕೆ ಹೋದ್ರೆ ನದಿಗಳು ಎಷ್ಟು ಕ್ಲೀನ್ ಇದೆ ಅಂತ ಹೇಳಿದ್ರೆ ಅದರ ತಳ ಕಾಣುತ್ತೆ. ಋಷಿಕೇಶಲ್ಲಿ ನದಿ ನೀರು ಗ್ರೀನ್ ಇದೆ. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಮಳೆ ಬಂದು ಅಥವಾ ಅಲ್ಲಿದ್ದೆಲ್ಲ ಗ್ರೀನರಿಯಿಂದ ಸತ್ವಗಳು, ಈ ಪ್ಲಾಂಟ್ನ ಸತ್ವಗಳೆಲ್ಲ ಆ ನೀರಲ್ಲಿ ಬಂದು ಆ ನದಿ ಗ್ರೀನ್ ಕಾಣ್ತದೆ ಅಂತ. ಇಟ್ ಇಸ್ ಆ ನೀರು ಕೂಡ ಕುಡಿಲಿಕ್ಕೂ ತುಂಬಾ ಟೇಸ್ಟಿ ಇರುತ್ತೆ. ನಾವು ಅದನ್ನು ಏನು ಫಿಲ್ಟರ್ ಮಾಡಬೇಕಾಗಿಲ್ಲ, ಹಾಗೇನೆ ಕುಡ್ಕೋಬಹುದು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಊರಿನ ನದಿಗಳ ನೀರುಗಳು ನೀವು ಹೇಳಿದಾಗ ಎಲ್ಲ ಕಲುಷಿತ ಆಗಿದೆ, ಮತ್ತೆ ಎಲ್ಲ ಹಾಳಾಗ್ತಾ ಇದೆ, ವರ್ಷ ಹಾಳಾಗ್ತಾ ಇದೆ. ಬೇಸರದ ಸಂಗತಿ ಅಂತ ಹೇಳಿದ್ರೆ ನಮ್ಮ ಪಾಲಿಸಿ ಮೇಕರ್ಸ್ಗಳಿಗೆ ಇದ್ರ ಬಗ್ಗೆ ಅರಿವು ಬರೋದಿಲ್ಲ. ಈ ಸಂದರ್ಭದಲ್ಲಿ ಎಚ್ಆರ್ ಮ್ಯಾನೇಜರ್ ಶಶಿಧರಾಚಾರ್ಯ ಸ್ವಾಗತಿಸಿದರು. ಇನ್ನು ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.